ಸೊ ನೀವು ವಿಧ ವಿಧವಾದಂಥ ಪುಲಾವ್ ತಿಂದಿರ್ಬೋದು, ಆದರೆ ಇದು ತಾವರೆ ಬೀಜದಿಂದ ತಯಾರಿಸಿದ್ದು. ಫಸ್ಟಿಗೆ ಈಗ ನಮಗೆ ತಾವರೆ ಬೀಜ ಕಾಣ್ತಾ ಇದೆ. ಸೊ ಹಾಗಾದರೆ ಈಗ ತಾವರೆ ಬೀಜದ್ದು ಪುಲಾವ್ ಸ್ಟಾರ್ಟ್ ಮಾಡೋ. ಹಾಂ, ಸ್ಟಾರ್ಟ್ ಮಾಡಿ. ಏನು ಕೊಡಲಿ? ಈಗ ತೆಂಗಿನಕಾಯಿ ಹಾಲು ಸರಿ ಫಸ್ಟಿಗೆ ತೆಗೆದು ಕೊಡಬೇಕು. ಓಕೆ. ಸೊ ಇದನ್ನೆಲ್ಲ ಹಾಕೊಳ್ಳೋದಾ? ಎಲ್ಲ ಹಾಕಿ ಪೂರ್ತಿ ತೆಂಗಿನ ತುರಿ ಹಾಕಿ. ಅದೇ ಒಂದು ಸ್ಪೆಷಲ್. ಓ, ಇದರ ಹಾಲಿಂದಲೇ ತಯಾರಿಸೋದು? ಮಕ್ಕಳೆಲ್ಲ ತೆಂಗಿನಕಾಯಿ ಹಾಕಿದ್ರೆ ತಿನ್ನುವುದಿಲ್ಲಲ್ಲ, ಅದಕ್ಕೋಸ್ಕರ ಈಗ ಹಾಲು ತೆಗೆದು ಹಾಕಿದ್ರೆ ಮಕ್ಕಳ ಹೊಟ್ಟೆಗೆ ರುಚಿ ಕೂಡ ಆಗ್ತದೆ. ನೀರು ಹಾಕ್ಲಾ? ನೀರು ಹಾಕಿ ನೋಡಿ. ಸಾಕ? ಸಾಕು 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 ಸಾಕು. ನೋಡಿ ಸಾಕ? ಹಾಕೊಳ್ಳಿ. ಇದು ಒಂದು ಸರಿ ತೆಗ್ದ ಹಾಲೆ ಸಾಕಾಗ್ತದ? ನೋಡುವ. ನನಗೆ ಒಂದು 3 ಕಪ್ಪು ಬೇಕಿದೆ ಅದರಲ್ಲಿ ನೀರು. ಅಂದರೆ ದಪ್ಪ ಹಾಲು ತೆಳು ಹಾಲು ಅಂತ ಇಲ್ಲ, ಒಟ್ಟಿಗೆ ಹಾಕೊಳ್ಳೋದು ಅಲ್ವಾ? ಹಾಗೆ ಮಾಡಿ. ಇನ್ನು ಗ್ರೈಂಡ್ ಆಗಬೇಕಾ ಹೇಗೆ? ಇಲ್ಲ, ಒಂದು ಸಾರಿ ಗ್ರೈಂಡ್ ಮಾಡಿದ್ದು ಸಾಕಾಗ್ತದೆ. ಇವಾಗ ಹಾಲು ರೆಡಿ ಆಯಿತು. ಇನ್ನು ನನಗೆ ಕುಕ್ಕರ್ ಕೊಡಿ. ಓಕೆ. ಗ್ಯಾಸ್ ಆನ್ ಮಾಡ್ಕೊಳ್ಳ? ಹಾಂ, ಗ್ಯಾಸ್ ಆನ್ ಮಾಡಿ. ಇದಕ್ಕಿನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಸಾಕು. ಸೊ ಆಯಿಲ್ ಅಂತ ಹೇಳಿದರೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಸ್ವಲ್ಪ ತುಪ್ಪ. ಅದೇ ರೀತಿ KC ಅವರ ಶುದ್ಧ ಹಸುವಿನ ತುಪ್ಪ ಸಾಕ? ಸೊ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥದ್ದು ಹೇಗೆ? ಇದು ಮಧ್ಯಾಹ್ನ ಊಟಕ್ಕೆ ಆಗ್ತದೆ. ಅದಕ್ಕೂ ಆಗುತ್ತೆ. ಅದಕ್ಕೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ. ಟಿಫನ್ಗೆಲ್ಲ ಕೊಡಲಿಕ್ಕೆಲ್ಲ ಒಳ್ಳೇದು. ಕೆಲವು ತೆಂಗಿನಕಾಯಿ ತಿನ್ನದ ಮಕ್ಕಳು ಈಗ ಹಾಲು ತೆಗೆದು ಮಾಡಿದರೆ ಅದು ಗೊತ್ತೇ ಆಗಲ್ಲ. ಗೊತ್ತೇ ಆಗುತ್ತದೆ. ಮಕ್ಕಳಕಾಯಿ ತಿನ್ನದೇ ಇರುವವರು ಕಮ್ಮಿ, ಆದರೂ ಕೆಲವು ಮಕ್ಕಳಿಗೆ ಆಗೋದಿಲ್ಲ. ಇದು ಚಕ್ಕೆ ಲವಂಗ ಇದೆಲ್ಲ ಏಲಕ್ಕಿ ಎಲ್ಲ ಕಡ ಗರಂ ಮಸಾಲ ಎಲ್ಲ ಹಾಕ್ತೇನೆ. ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಪತ್ತ ಅಷ್ಟೇ. ಇನ್ನು ಒಂದು ಚೂರು ನೀರುಳ್ಳಿ ಹಾಕ್ತೇನೆ. ಸಾಕಷ್ಟೇ. ಅಷ್ಟೇ ಸಾಕಾಗುತ್ತಾ? ಸಾಕಷ್ಟೇ. ಅಂದರೆ ಅದನ್ನು ಬೇರೆ ಫ್ರೈ ಮಾಡಲಿಕ್ಕೆ. ಮತ್ತು ಇದು ಆಲೂಗಡ್ಡೆ ಹಾಕ್ತೇನೆ. ಮತ್ತು ಬಟಾಣಿ ಹಾಕ್ತೇನೆ. ಓಕೆ. ಎಲ್ಲ ಫಸ್ಟ್ ಒಗ್ಗರಣೆ ಹಾಕೊಳ್ಳುವಾಗಲೇ ಹಾಕೊಳ್ಳುವಂಥದ್ದು. ಇದು ಹಾಕ್ತೇನೆ. ಮತ್ತು ಅಕ್ಕಿ ಹಾಕ್ತೇನೆ. ಅಕ್ಕಿ 1 ಕಪ್ಪು. 1 ಕಪ್ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀರಿ. ಸೊ ನಿಮಗೆ ತುಂಬ ಇದು ಟ್ರೆಡಿಷ್ನಲ್ ಅಡುಗೆ ತುಂಬ ಇಷ್ಟವಾ ಇಂಥದ್ದು? ನಾನು ಹೀಗೆ ನೋಡಿ ಎಲ್ಲ ಟ್ರೈ ಮಾಡ್ತಾ ನೋಡೋದು, ಮತ್ತು ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡೋದು. ಇದರಲ್ಲಿ 2 ಕಪ್ ಇದ್ವಾ? 1 ಕಪ್ ಅಕ್ಕಿ ಆದರೆ 2 ಕಪ್ಪು 2.5 ಕಪ್ಪು ತೆಂಗಿನ ಹಾಲು ಇತ್ತು ಹಾಕಬೇಕಷ್ಟು. ಮತ್ತು ಸ್ವಲ್ಪ ಉಪ್ಪು. ಸೊ ಅಳತೆಯಲ್ಲೇ ನೀವೆಲ್ಲ ಹಾಕೊಳ್ತಾ ಇದ್ದೀರಿ? ನನಗೆ ಆಗೋದಿಲ್ಲ. ಕೈಯಲ್ಲೇ ಅಳತೆ ಜಾಸ್ತಿ ಆದರೆ. ಇನ್ನು ಇದೊಂದು ಸ್ವಲ್ಪ ಕುದಿ ಬರಲಿ, ಆದ ಮೇಲೆ ಮುಚ್ಚುವ. ಓಕೆ. ಸ್ವಲ್ಪ ಕುದಿ ಬರಬೇಕು. ಇದು ಬೇಯುವಷ್ಟು ಹೊತ್ತಿಗೆ ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಉಂಟು. ಮತ್ತೆ ಇದ್ರ ಒಟ್ಟಿಗೆ ಸೇರಿಸ್ಕೊಳ್ಳೋದಿಲ್ಲ? ಇಲ್ಲ ಇಲ್ಲ. ಓಕೆ. ಮುಚ್ಚುವ. ಇದಕ್ಕೆ ಲಿಡ್ ಇಟ್ಕೊಳ್ಳೋದಾ? ಆಯ್ತಲ್ಲ. ಓಕೆ. ಸೊ ಎಷ್ಟು ವಿಸಿಲ್ ಬರಬೇಕು? ಸೆಟ್ಟಿ ಸಾಕು. ಅದನ್ನು ಬೇಕಾದ್ರೆ ಆಚೆ ಮಾಡಿ, ಇದನ್ನು ಆಚೆ ಇಡಿ. ಓಕೆ.
ಒಂದು ಪ್ಯಾನ್. ಒಂದು ಕಡಾಯಿ ಕೊಡಿ. ಸೊ ಅದು ಮೇಲೆ ಮಾತ್ರ ಹಾಕೊಳ್ಳೋದು? ಹೌದು, ಅದನ್ನು ಮಿಕ್ಸ್ ಮಾಡೋದು ಅದಕ್ಕೆ ಹಾಕಿ ಅಷ್ಟೇ. ಅದು ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿ. KC ಅವರ ಶುದ್ಧ ಹಸುವಿನ ತುಪ್ಪ ಸಾಕಾ? ಚೂರು ಹಾಕಿ. ಇದು ಶುಂಠಿ ಬೆಳ್ಳುಳ್ಳಿ ಗುದ್ದಿದ್ದು ನಾನು, ಮತ್ತು ಒಂದು ಕಾಯಿ ಮೆಣಸು ಹಾಕ್ತೇನೆ. ಅದೆಲ್ಲ ಇದಕ್ಕೆ ಹಾಕೊಳ್ಳೋಗಿಲ್ವಾ ಸಪ್ರೇಟ್? ಹಾಕ್ಬೋದು, ಅಂದರೆ ನಾನು ಇದು ಎಲ್ಲ ಕಾಯುವ ಟೈಮ್ ಉಂಟಲ್ಲ, ಅದಕ್ಕೆ ಹಾಗೆ ಮಾಡಿದ್ದು. ಓ, ಅದು ಮತ್ತೆ ಸೀಟ್ ತೆಗಿಲಿಕ್ಕೆ ಹೊತ್ತುಂಟಲ್ಲ, ಇದು ಬೇಗ ಬೇಗ ಆಗಬೇಕಲ್ಲ. ಮಾಡ್ಬೋದು. ಸೊ ಇದು ಬ್ರೌನ್ ಆಗೋವರೆಗೂ ಇದನ್ನು ಹುರಿಬೇಕು. ಆದ ಮೇಲೆ ಈ ತಾವರೆ ಬೀಜವನ್ನು ಹಾಕೋದು, ಅದರಲ್ಲಿ ಹುರಿಯುವುದು, ಮತ್ತೆ ಏನಿಲ್ಲ ಅಷ್ಟೇ. ಓ ಅಲ್ಲ, ಇದ್ರ ಅಂದರೆ ಈ ತಾವರೆ ಬೀಜ ಇರೋದ್ರಿಂದ ಅದನ್ನು ಸಪ್ರೇಟ್ ಆಗಿ ಹುರಿದು ಹಾಕ್ಕೊಳ್ಬೇಕು. ಬಟ್ ಇದರಲ್ಲಿ ಹಾಕೋಗಿಲ್ಲ, ಇದರಲ್ಲಿ ಆದರೆ ಮ್ಯಾಶ್ ಆಗ್ತದೆ. ನೋಡಲಿಕ್ಕೆ ಸಿಗುವುದಿಲ್ಲಲ್ಲ. ಆದರೆ ಖಾರಕ್ಕೆಲ್ಲ ನಾವು ಬೇಯಿಸ್ಕೊಳ್ಳುವಾಗಲೇ ಇದಕ್ಕೆ ಹಾಕಿದ್ರು ಆಗುತ್ತಲ್ಲ ಇದು ಪುಲಾವ್ಗೆ? ಹಾಕ್ಬೋದು. ನಾನು ನಿನ್ನೆ ಹಾಗೆ ಮಾಡಿದ್ದು. ನಾನು ಸ್ವಲ್ಪ ತೆಂಗಿನಕಾಯಿ, ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕಿ. ಸೊ ಅಂದರೆ ಎರಡು ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದು ಗೊತ್ತಿಲ್ಲದವರಿಗೆ ಹಾಗೆ ಆಯಿತು ಹೀಗೆ ಟೆನ್ಷನ್ ಮಾಡೋದಕ್ಕೆ, ಹೀಗೆ ಮಾಡಿದರೆ ರಗಳಿಲ್ಲಲ್ಲ. ಓಕೆ. ಸೊ ವಿಸಿಲ್ ಆಗಿದೆ, ಸಾಕಲ್ಲ? ಸಾಕು. ಇದು ಬೀಜ ಹಾಕ್ತೇನೆ. ಸೊ ಇದಕ್ಕೆ ಮಸಾಲ ಏನಿಲ್ಲ ಅಂದರೆ ಇಡ್ಲಿ ಮಸಾಲ ತಂದಿದ್ದೇನೆ. ಅದು ಯಾವ ಮಸಾಲ? ಇದು ಚಿಕನ್ ಮಸಾಲ. ಓಕೆ, ನಾನಾ ಅವರ ಚಿಕನ್ ಮಸಾಲ. ಅದೊಂದಿದ್ರೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಎಷ್ಟು ರೆಸಿಪೀಸ್ ಕೂಡ ಮಾಡ್ಕೊಳ್ಬೋದು. ಸಿಮ್ಮಲ್ಲಿ ಇಲ್ಲ. ಹಾಂ, ಸ್ವಲ್ಪ ಕಾಯಿದು. ಇದು ನಾನಾ ಮಸಾಲ. ನಾನಾ ಅವರ ಚಿಕನ್ ಮಸಾಲ. ಸೊ ನೀವು ಇದನ್ನು ಮಾಡ್ಕೊಳ್ಳುವಾಗ ನಾನು ಅಂದ್ಕೊಂಡೆ ಇದು ಬ್ಲ್ಯಾಂಡ್ ಬರುತ್ತೆ, ಅಂದರೆ ಬರೀ ಉಪ್ಪು ಮಾತ್ರ, ಬೇರೆ ಏನಿಲ್ಲ, ಟೇಸ್ಟ್ ಹಾಲಿದ್ದು ಟೇಸ್ಟ್ ಬರುತ್ತೆ ಅಂತ. ಬಟ್ ಇದನ್ನು ಮತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಮಿಕ್ಸ್ ಮಾಡಲಿಲ್ಲ ಅಷ್ಟೇ. ಸ್ವಲ್ಪ ನೀರು ಹಾಕುವ. ಒಂಚೂರು ಉಪ್ಪು ಹಾಕ್ತೇನೆ, ಅದಕ್ಕೆ ಕಮ್ಮಿ ಆಗಿದ್ರಿ. ಮತ್ತೆ ನೋಡಿ ಹಾಕುವ. ಅಂದರೆ ಇದಕ್ಕೂ ಕೂಡ ಉಪ್ಪು ಬೇಕಾಗುತ್ತಲ್ಲ? ಬೇಕಾಗ್ತದೆ, ಅಂದರೆ ನೀರುಳ್ಳಿ ಸ್ವಲ್ಪ ಸಿಹಿ ಉಂಟಲ್ಲ. ಉಪ್ಪು ಕಸ ಕೂಡ ಆಗಬಾರ್ದು. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತೆ ಕಡೆಗೆ ಹಾಕ್ಲಿಕ್ಕೆ ಉಂಟು. ಓಕೆ. ಸೊ ಇದಕ್ಕೆ ಅಂದರೆ ನೀವು ಈ ಮಖಾನಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಕೂಡ ಈ ಥರ ಫ್ರೈ ಮಾಡಿದ್ರು ಚೆನ್ನಾಗಿ. ಅದು ಕೂಡ ಇದಕ್ಕೆ ಇದು ಮೊಸರು ಹಾಕಿ, ಮೊಸರು ಹಾಕ್ಬೇಕು. ನಾನು ಸ್ವಲ್ಪ ನೀರು ಹಾಕಿದೆ ಅಲ್ಲ, ನೀರಿನ ಬದಲು ಮೊಸರು ಹಾಕಿದರೆ ಅದನ್ನು ಚೆನ್ನಾಗಾಗ್ತದೆ. ಅದು ಕೂಡ ಸೂಪರ್ ಆಗ್ತದೆ. ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕಂತ ಇಲ್ಲ. ಆಗ ಮೊಸರು ಹಾಕಿದಾಗ ಹಾಲು ಮತ್ತು ಮೊಸರು ಒಟ್ಟಿಗೆ ಸೇರಿಸೋಕ್ಕಾಗಲ್ಲ. ಇದಾಯಿತು. ಆಫ್ ಮಾಡಲಾ? ಆಫ್ ಮಾಡಿ. ಸೊ ಇನ್ನು ಇದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ. ಸೊ ಮಾತಾಡ್ತಾ ಇದು ಕೂಡ ಬಿಡ್ತಾ ಬಂತು. ಎಸ್, ಕರೆಕ್ಟ್ ಸ್ಪೀಡ್ ಬಿಟ್ಟಿದೆ ನೋಡಿ. ಸಾಕು, ನಿಮ್ಮ ಸೈಡಲ್ಲೇ ಕೊಡ್ತೇನೆ. ಸಾಕು, ತಗೊಳ್ಳಿ. ಕರೆಕ್ಟಾಗಿ ಬೆಂದಿದೆ. ಇನ್ನು ಇದನ್ನು ತಾವರೆ ಬೀಜದ ಫ್ರೈ ಮಾಡಿದ್ದನ್ನು ಇದಕ್ಕೆ ಮಿಕ್ಸ್ ಮಾಡೋದು. ಹಾಕ್ಲಾ? ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ತೇನೆ. ಓಕೆ, ಸರ್ವಿಂಗಿಗೆ. ಹೌದು. ಮಖಾನ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ ಅಂತೇಳಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೌದು. ಓಕೆ, ಸಾಫ್ಟ್ ಆದರೂ ಒಳ್ಳೆಯದಾಗ್ತದೆ.
ನಿಂಬೆ ರಸ ಲಾಸ್ಟಿಗೆ. ಹಾಂ ಹಾಂ ಹಾಂ. ಸೊ ಮೊದಲೇ ಹಾಕಿದರೂ ಕೂಡ ಹಾಲು ಹಾಕಿರೋದ್ರಿಂದ ಅದು ಮೊದಲೇ ಹಾಕೋದಕ್ಕೆ ಇಲ್ಲ. ಪುಲಾವ್ ಅಂದರೆ ಹೇಳ್ಬೋದು, ಬಿರಿಯಾನಿ ಅಂದರೆ ಹೇಳ್ಬೋದು. ತಾವರೆ ಬೀಜದ ಪುಲಾವ್ ಆದರೂ ಸಹಿ, ಬಿರಿಯಾನಿ ಆದರೂ ಸಹಿ, ಹೇಗೆ ಬೇಕು ಅದು ಹಾಗೆ ತಿಂದು ರುಚಿ ನೋಡಿ ಹೇಳಿ. ಖಂಡಿತ ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೀವು ವಿಧ ವಿಧವಾದಂಥ ಪುಲಾವ್ ತಿಂದಿರ್ಬೋದು, ಆದರೆ ಇದು ತಾವರೆ ಬೀಜದಿಂದ ತಯಾರಿಸಿದ್ದು. ಸೊ ನಾನಂತೂ ಖಂಡಿತವಾಗಿ ಫಸ್ಟ್ ಟೈಮ್ ಟೇಸ್ಟ್ ನೋಡಬೇಕು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡ್ಕೊಳ್ಳಿ. ತಾವರೆ ಬೀಜದ ಅಥವಾ ಮಖಾನ ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿ ಹಾಲು ತೆಗೆದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪುಲಾವ್ ಎಲೆ, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಆಲೂಗಡ್ಡೆ, ಬಟಾಣಿ, 1 ಕಪ್ ಬಾಸ್ಮತಿ ಅಕ್ಕಿ, 2.5 ಕಪ್ನಷ್ಟು ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ತಾವರೆ ಬೀಜ, ಚಿಕನ್ ಮಸಾಲಾ ಪುಡಿ, ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ತಯಾರಿಸಿದ ಮಸಾಲೆಯನ್ನು ಬೇಯಿಸಿದ ಅಕ್ಕಿಗೆ ಸೇರಿಸಿ ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ತಾವರೆ ಬೀಜದ ಅಥವಾ ಮಖಾನ ಪುಲಾವ್ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.